ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಸಾಮಾನ್ಯವಾಗಿ ತುಳುನಾಡಿನಲ್ಲಿ ಹೆರಿಗೆಯ ಸಮಯದಲ್ಲಿ ಈ ದೈವಕ್ಕೆ ಹರಕೆ ಹೊತ್ತು ತಮ್ಮ ಮನಸ್ಸಿನ ಮಾನಸಿಕ ನೆಮ್ಮದಿ ಹಾಗೂ ಧೈರ್ಯವನ್ನು ತಂದುಕೊಳ್ಳುತ್ತಾರೆ. ತುಳುನಾಡಿನ ಈ ಹೆಣ್ಣು ದೈವ ಮಾಯಂದಾಲ್ ದೈವದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಬಾಲೆಮಾನಿ ಹೇಗೆ ಮಾಯಂದಾಲ್ ದೈವವಾಗುತ್ತಾಳೆ, ಕೋಟಿ ಚೆನ್ನೈಯರ ಗರಡಿಯನ್ನು ಆಕೆ ಹೇಗೆ ಸೇರಿಕೊಳ್ಳುತ್ತಾಳೆ, ಎಲ್ಲವನ್ನು ತಿಳಿಸಿಕೊಡುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಪಾಂಗಾಲ ಗುಡ್ಡೆಯ ಗುರಿಕಾರ ಆಲಿಬಾಲಿ ನಾಯಕ ತನ್ನ ತಂಗಿಯ ಮಗಳಾದ ಬಾಲೆಮಾನಿಯನ್ನು ಬಹಳ ವಿಜೃಂಭಣೆಯಿಂದ ಮದುವೆ ಮಾಡಿ ಕೊಡುತ್ತಾನೆ. ಮದುವೆಯಾಗಿ ವರ್ಷ ಕಳೆದರೂ ಮಕ್ಕಳಾಗದಿದ್ದಾಗ ನಾಗಬ್ರಹ್ಮರಿಗೆ ಹರಕೆ ನೀಡಿದಾಗ ಆಕೆಗೆ ಒಂದು ಗಂಡು ಮಗು ಜನಿಸುತ್ತಾನೆ. ಬಾನಂತನಕ್ಕೆ ತನ್ನ ಮಾವನ ಮನೆಯಲ್ಲಿ ಇರುವ ಸಮಯದಲ್ಲಿ ಪಾಂಗಾಳ ಗುತ್ತಿನ ಪಾಂಗಾಳ ಬಣ್ಣಾರರು ಮಲೆ ಜುಮಾದಿ ಎನ್ನುವ ದೈವವನ್ನು ನಂಬುವ ಉದ್ದೇಶದಿಂದ ಊರ ಜನರಿಂದ ತೆಂಗಿನ ಸಿರಿ ಹಾಗೂ ಸಿಯಾಳವನ್ನು ತರಲು ತನ್ನ ಕೆಲಸಗಾರರಲ್ಲಿ ಹೇಳಿ ಕಳುಹಿಸುತ್ತಾರೆ. ಕೆಲಸಗಾರರು ಆಲಿಬಾಲಿ ನಾಯಕರ ಬಳಿ ಬಂದು ಕೇಳಿದಾಗ ಪಾಂಗಾರ ಬಣ್ಣಾರರಲ್ಲಿ ದ್ವೇಷವಿದ್ದ ಕಾರಣ ಕಾಡಿನ ದೈವವನ್ನು ನಂಬಲು ಪಾಂಗಾಳ ಬಣ್ಣಾರರಿಗೆ ತಾನು ಸಿರಿ ಸಿಯಾಳ ಕೊಡುವುದಿಲ್ಲ ಎಂದು ಹೇಳಿ ಕಳುಹಿಸಿದಾಗ ಮೊದಲೇ ದ್ವೇಷದಲ್ಲಿದ್ದ ಪಾಂಗಾಳ ಬಣ್ಣಾರ ತನ್ನ ದೈವದ ಬಳಿ ಕಣ್ಣೀರು ಸುರಿಸುತ್ತಾ ಆಲಿಬಾಲಿ ನಾಯಕರ ವಿರುದ್ಧ ದೂರು ನೀಡುತ್ತಾನೆ. ಪಾಂಗಾಳ ಬಣ್ಣಾರರ ಕಣ್ಣೀರಿಗೆ ಮರುಗಿದ ದೈವ ಆಲಿಬಾಲಿ ನಾಯಕರ ಮನೆಯ ಬಳಿ ಪಾಂಗಾಳ ಬಣ್ಣಾರನ ರೂಪದಲ್ಲಿ ಬರುತ್ತಾನೆ. ಆ ಸಮಯದಲ್ಲಿ ಬಾಲೆಮಾನಿ ಹಾಗೂ ಮಗುವಿನ ಹೊರತು ಬೇರೆ ಯಾರೂ ಇರುವುದಿಲ್ಲ. ತಾವು ಬಂದಿರುವ ಕಾರಣ ಏನೆಂದು ಕೇಳಿದಾಗ ಪಾಂಗಾಳ ಬಣ್ಣಾರನ ರೂಪದಲ್ಲಿದ್ದ ದೈವ ಈ ರೀತಿ ಹೇಳುತ್ತದೆ. ತಾನು ಪಕ್ಕದ ಊರಿಗೆ ಕೋಳಿ ಅಂಕಕ್ಕೆ ಹೋಗಿದ್ದಾಗಿಯೂ ಇವತ್ತು ಅಮಾವಾಸ್ಯೆಯ ರಾತ್ರಿ ಆದ್ದರಿಂದ ದಾರಿ ಸರಿಯಾಗಿ ಕಾಣಿಸುವುದಿಲ್ಲ. ತೆಂಗಿನ ಗರಿಯಿಂದ ಒಂದು ಸೂಟೆ ತಯಾರಿಸಿ ಕೊಡು ಎಂದಾಗ ಆಲಿಬಾಲಿ ನಾಯಕರ ಸೊಸೆ ಬಾಲೆಮಾನಿ ಅವರಿಗೆ ತೆಂಗಿನ ಗರಿಯ ಸೂಟೆಯನ್ನು ತಯಾರಿಸಿ ಕೊಟ್ಟಾಗ ಸೂಟೆ ಹಚ್ಚಲು ಬೆಂಕಿ ಕೊಡಬೇಕೆಂದು ಆ ದೈವ ಕೇಳಿದಾಗ ಆಕೆ ಒಳಗಡೆಯಿಂದ ಕೊಡಲು ನೋಡಿದಾಗ ರಾತ್ರಿ ಹೊತ್ತು ಮನೆಯೊಳಗಡೆಯಿಂದ ಬೆಂಕಿ ಕೊಡಬಾರದು, ಹೊರಗಡೆ ಬಂದು ಕೊಡು ಎಂದಾಗ ಬಾಲೆಮಾನಿ ಈ ರೀತಿ ಹೇಳುತ್ತಾಳೆ. ತಾನು 3 ದಿನದ ಬಾಣಂತಿ ಆದ್ದರಿಂದ ಹೊರಗೆ ಬರಲು ಸಾಧ್ಯವಿಲ್ಲ ಎಂದಾಗ ಪಾಂಗಾಳ ಬಣ್ಣಾರನ ರೂಪದಲ್ಲಿದ್ದ ದೈವ ಮನೆಯ ಒಳಗಡೆಯಿಂದ ಬೆಂಕಿ ಕೊಟ್ಟರೆ ನಿನ್ನ ಮಾವನ ಮನೆಯ ಲಕ್ಷ್ಮಿ ಹೊರ ಹೋಗಬಹುದು ಎಂದಾಗ ದೈವದ ಮಾಯದ ನುಡಿಗೆ ಸೋತ ಬಾಲೆಮಾನಿ ಮನೆಯಿಂದ ಹೊರಗಡೆ ಬಂದಾಗ ಆ ಮಲೆ ಜುಮಾದಿ ದೈವ ತನ್ನ ನಿಜ ರೂಪ ಧರಿಸಿ ಬಾಲೆಮಾನಿಯನ್ನು ಮಾಯ ಮಾಡುತ್ತಾನೆ. ಆಗ ಬಾಲೆಮಾನಿ ಅಳುತ್ತಾ ಹೇಳುತ್ತಾಳೆ, ಓ ಮಾಯಕಾರ, ತನ್ನ ಮಾವ ಮಾಡಿದ ತಪ್ಪಿಗೆ ತನಗೆ ಶಿಕ್ಷೆ ನೀಡಿದೆ. ಆದರೆ ಏನೂ ತಪ್ಪು ಮಾಡದ 3 ದಿನದ ನನ್ನ ಮಗುವನ್ನು ಕೂಡ ನನ್ನ ಜೊತೆ ಮಾಯ ಮಾಡಿ ನನಗೆ ಕೊಡು ಎಂದಾಗ ಮಲೆ ಜುಮಾದಿ ಆ ಮಗುವನ್ನು ಕೂಡ ಮಾಯ ಮಾಡಿ ಆಕೆಗೆ ನೀಡುತ್ತಾನೆ. ಅಲ್ಲಿಂದ ಮಾಯಾ ರೂಪದಲ್ಲಿ ಮಗುವನ್ನು ಹಿಡಿದುಕೊಂಡು ತನ್ನ ಮಾವನ ಬಳಿಗೆ ಬರುತ್ತಾಳೆ. ಆತನಿಗೆ ಕೇವಲ ಮಗು ಅಳುವ ಶಬ್ದ ಮಾತ್ರ ಕೇಳುತ್ತದೆ. ಮಗು ಕಾಣಿಸದಿದ್ದಾಗ ಚಿಂತಾಕ್ರಾಂತನಾಗಿ ಹುಡುಕಾಡಿದಾಗ ಮಾಯಾ ರೂಪದ ಬಾಲೆಮಾನಿ ಈ ರೀತಿ ಹೇಳುತ್ತಾಳೆ, ಮಾವ, ಕೇವಲ ಒಂದು ತಿರಿ ಹಾಗೂ ಸಿಯಾಳಕ್ಕಾಗಿ ನನ್ನನ್ನು ನನ್ನ ಮಗುವನ್ನು ಮಲೆ ಜುಮಾದಿಗೆ ಬಲಿ ಕೊಟ್ಟಿಯಲ್ಲ ಎಂದು ದುಃಖದಿಂದ ಅಳುತ್ತಾ ಅಲ್ಲಿಂದ ಹೋಗುತ್ತಾಳೆ. ಅಲ್ಲಿಂದ ಹೋದ ಆಕೆ ಪಾಂಗಾಳ ಬಣ್ಣಾರನ ಪ್ರೀತಿಯ ಸೊಸೆಯನ್ನು ಸಹ ರಕ್ತಕಾರಿ ಸಾಯುವಂತೆ ಮಾಡುತ್ತಾಳೆ. ಆಕೆಯ ಸಾವಿನ ಚಿಂತೆಯಲ್ಲಿದ್ದ ಪಾಂಗಾಳ ಬಣ್ಣಾರನಿಗೆ ಬಾಲೆಮಾನಿ ತನ್ನ ನಿಜ ರೂಪದಲ್ಲಿ ಗೋಚರವಾಗಿ ಕೇವಲ ಒಂದು ತೆಂಗಿನ ಸಿರಿ ಹಾಗೂ ಸಿಯಾಳಕ್ಕಾಗಿ ತನ್ನನ್ನು ತನ್ನ ಮಗುವನ್ನು ದೈವಕ್ಕೆ ಬಲಿ ಕೊಟ್ಟು ನನ್ನ ಮಾವ ಕೊರಗುವಂತೆ ಮಾಡಿದೆ. ನನ್ನ ಮಾವನ ಒಡಲಿನ ಬೆಂಕಿ ಆರುವ ಮೊದಲು ನಿನ್ನ ಒಡಲಿನ ಬೆಂಕಿ ನೋಡಬೇಕಾಗಿ ಬಂತು. ಈಗ ಸಂತೋಷವಾಯಿತೇ ಬಣ್ಣಾರ ಎಂದು ನುಡಿದು ಅಲ್ಲಿಂದ ಹೊರಟು ಹೋಗುತ್ತಾಳೆ. ತುಳುನಾಡಿಗಾಗಿ ಜೀವ ಕೊಟ್ಟ ಜೋಡಿ ನಕ್ಷತ್ರಗಳಾದ ಕೋಟಿ ಚೆನ್ನೈಯರ ಜೊತೆ ಸೇರಿ ಅವರ ಮುದ್ದಿನ ತಂಗಿಯಾಗಿ ಅವರ ಗರಡಿಯಲ್ಲಿ ಒಂದು ಸ್ನಾನ ಪಡೆದು ನೆಲೆ ನಿಲ್ಲುತ್ತಾಳೆ. ಆಕೆ ಮಾಯವಾಗಿ ದೈವತ್ವ ಪಡೆದ ಕಾರಣ ಮಾಯಂದಾಲ್ ಎನ್ನುವ ಹೆಸರನ್ನು ಕೂಡ ಪಡೆದು ತುಳುನಾಡಿನಾದ್ಯಂತ ನಂಬಿದವರಿಗೆ ಮುತ್ತೈದೆ ಭಾಗ್ಯ, ಸಂತಾನ ಭಾಗ್ಯ ಹಾಗೂ ಸಿರಿ ಸಂಪತ್ತು ನೀಡುವ ಒಂದು ಕಾರಣಿಕದ ದೈವವಾಗಿ ಕೋಟಿ ಚೆನ್ನೈಯರ ಜೊತೆ ಆರಾಧಿಸಲ್ಪಡುತ್ತಿದ್ದಾಳೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಮುಂದಿನ ವಿಡಿಯೋದಲ್ಲಿ ಹೊಸತೊಂದು ಕಾರಣಿಕದ ದೈವದ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಎಲ್ಲಾ ವೀಕ್ಷಕರಿಗೂ ಧನ್ಯವಾದಗಳು.